ಶೆಟ್ಟಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರಿಗೆ ಶಶಿಕುಮಾರ್ ರಾಯ್ ಬೊಳ್ಳೊಟ್ಟು ಇವರು ಹಾರಾರ್ಪಣೆ ಆಗಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಕಳೆದ 30 ವರ್ಷಗಳಿಂದ ಈ ಬ್ಯಾಂಕಿನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದಂಥ ಸರಳ ಸಜ್ಜನಿಕೆಯ ವಿನಯ್ ಕುಮಾರ್ ಸೂರಿಂಜೆಯವರು ಕೂಡ ಈ ದಿನ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಬ್ಯಾಂಕಿನ ಹಿರಿಯ ಮತ್ತು ಎಲ್ಲ ನಿರ್ದೇಶಕರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ವಿಶೇಷವಾಗಿ DR ಸಾಹೇಬರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಮಂಗಳೂರು DR ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಾವೆಲ್ಲ ವೇದಿಕೆಯಲ್ಲಿರುವಂಥ ನಿರ್ದೇಶಕರುಗಳೆಲ್ಲ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರಬೇಕಾಗಿದ್ದರೆ ನಮ್ದು ಯಾವುದೇ ಶ್ರಮ ಇಲ್ಲ. ನಾವು ನಮ್ಮ ಮರ MN ರಾಜೇಂದ್ರ ಕುಮಾರ್, ನಾವೆಲ್ಲ ಮರದ ಅಡಿಯಲ್ಲಿರುವ ನೆರಳು ಮಾತ್ರ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಯಾವುದೇ ರೀತಿಯ ಶ್ರಮ ಇಲ್ಲದೆ ನಿಮ್ಮೆಲ್ಲರ ಸಹಕಾರದಿಂದ ಅಧ್ಯಕ್ಷರ ಒಂದು ಪ್ರೀತಿಯಿಂದ ಎಲ್ಲ ನಿರ್ದೇಶಕರುಗಳು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಮಗೆಲ್ಲ ಬಹಳ ಸಂಭ್ರಮದ ದಿನ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಅವಕಾಶ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ. ಎಲ್ಲಿ ಸಣ್ಣ ಸಹಕಾರಿ ಸಂಸ್ಥೆಯಲ್ಲೂ ಕೂಡ ರಾಜಕಾರಣ, ಒಬ್ಬರನ್ನು ನೋಡಿದ್ರೆ ಇನ್ನೊಬ್ಬರಿಗೆ ದ್ವೇಷ ಇರುವಂತ ಒಂದು ಹೊತ್ತಲ್ಲಿ ನಾವು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ಕಳೆದ 30 ವರ್ಷಗಳಿಂದ ಒಬ್ಬ ವ್ಯಕ್ತಿಯ ಮೂಲಕ ಇಡೀ ಅವಿಭಜಿತ ಜಿಲ್ಲೆಯಲ್ಲಿ ಪ್ರೀತಿ ವಿಶ್ವಾಸದ ಮೂಲಕ ಅವಿರೋಧವಾಗಿ ಆಯ್ಕೆಯಾಗುವಂಥ ಒಂದು ಸನ್ನಿವೇಶ ಇದ್ದರೆ ಅದು ದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಕೇಂದ್ರ ಬಿಂದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ಅವರಿಗೆ ಇಂಥ ಶಕ್ತಿ, ಎಲ್ಲರನ್ನು ಪ್ರೀತಿಸುವ ಒಂದು ಆ ಗುಣ ದೇವರು ಇನ್ನಷ್ಟು ನೀಡಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಸಹಕಾರ. ಕಾರ್ಯಕ್ರಮದ ಮುಂದೆ ಬಹಳ ಸಂಭ್ರಮದ ಕ್ಷಣಗಳು ಈಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕೂ ಮುಂಚೆ ಕೇವಲ ಅರ್ಧ ನಿಮಿಷದಲ್ಲಿ ಒಂದು ವಿಷಯ, 25 ಬ್ರಾಂಚ್ಗಳು ಜಿಲ್ಲೆಯಾದ್ಯಂತ ಬ್ಯಾಂಕ್ಗಿತ್ತು. ಆಗ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಬ್ಯಾಂಕ್ನ ಅಧ್ಯಕ್ಷರಾಗ್ತಾರೆ. ಕಳೆದ 30 ವರ್ಷಗಳ ಅವಧಿಯಲ್ಲಿ 100 ಕೋಟಿ ಅನ್ನೋದು 13,500 ಕೋಟಿಯವರೆಗೆ ಬಂದು ತಲುಪಿದೆ. 25 ಬ್ರಾಂಚ್ಗಳಿದ್ದಂತಹ ಈ ಬ್ಯಾಂಕ್ ಅನ್ನೋದು ಇವತ್ತು 113 ಬ್ರಾಂಚ್ಗಳನ್ನ ಕಂಡಿದೆ. ಕೆಲವೇ 100 ಜನ ಎಂಪ್ಲಾಯಿಗಳಿದ್ದಂಥ DCC ಬ್ಯಾಂಕ್ ಅನ್ನೋದು ಇವತ್ತು ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದೆ. ಲಕ್ಷಾಂತರ ಕೋಟ್ಯಾಂತರ ಜನರ ಬದುಕನ್ನ ಬೆಳಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಬಂದಿದೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಅದೆಷ್ಟೋ ಸಂಸ್ಥೆಗಳು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಸಾಧನೆಯನ್ನ ಗುರುತಿಸಿ ಗೌರವಿಸಿವೆ. ಕೊಲಂಬೋ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಅನ್ನ ಕೊಟ್ರೆ, ಲಂಡನ್ನ ಹೌಸ್ ಆಫ್ ಕಾಮನ್ಸ್ ಅವರಿಗೆ ಮಹಾತ್ಮ ಗಾಂಧಿ ಸದ್ಭಾವನಾ ಅವಾರ್ಡ್ ಅನ್ನ ಕೂಡ ನೀಡಿ ಗೌರವಿಸುವುದರ ಮೂಲಕ ನಮ್ಮ ಕರಾವಳಿ ಕರ್ನಾಟಕದ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳಗಿಸೋದಕ್ಕೆ ಕಾರಣ ಆಗಿದೆ. ನಬಾರ್ಡ್ನಿಂದ ಸತತ 18 ವರ್ಷಗಳ ಕಾಲ ಅವಾರ್ಡ್ ಅನ್ನ ಈ ಬ್ಯಾಂಕ್ ಪಡೆದ್ರೆ, ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿಂದ ಸತತ 20 ವರ್ಷಗಳಿಂದ ಪ್ರಶಸ್ತಿಯನ್ನ ಪಡೆದಂತ ಏಕೈಕ ಸಹಕಾರಿ ಬ್ಯಾಂಕ್ ಅನ್ನುವಂತ ಹೆಗ್ಗಳಿಕೆಯನ್ನ ಪಡೆದಿದೆ. ಈಗ ಕಾರ್ಯಕ್ರಮದ ಮುಂದೆ ಸಂಭ್ರಮದ ಕ್ಷಣಗಳನ್ನ ಆರಂಭಿಸೋದಕ್ಕೂ ಮುಂಚೆ ಇವತ್ತು ನಮ್ಮ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ನಮ್ಮೆಲ್ಲರ ಧ್ವನಿಯಾಗಿರ್ತಕ್ಕಂಥ ಶ್ರೀ ಹರೀಶ್ ಕುಮಾರ್ ಅವರು ತಮ್ಮ ಮಾತುಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ. ಕರ್ನಾಟಕ ರಾಜ್ಯದ ಸಹಕಾರಿ ಪುಸ್ತಕದ ಪುಟಗಳಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ಸಂದರ್ಭ, ಒಂದು ಇತಿಹಾಸವನ್ನು ದಾಖಲೆ ಮಾಡಿದೆ ಇವತ್ತು. ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು SADCC ಬ್ಯಾಂಕ್ ಇದರ 7ನೇ ಬಾರಿ ಅಧ್ಯಕ್ಷರಾಗಿ ತನ್ನ 75 ವರ್ಷಗಳನ್ನು ಕೂಡ ಪೂರೈಸಿಕೊಂಡು ಈ ಒಂದು ಸುಂದರ ಕ್ಷಣದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಅವರನ್ನು ಪ್ರಥಮವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾವು
ಉಲ್ಲೇಖಿಸ್ತಾ ಇದ್ದಂಥ ಹೆಸರು ಮೊಳಹಳ್ಳಿ ಶಿವರಾಯರದು. ಇವತ್ತು ಈ ಸಹಕಾರಿ ರಂಗವನ್ನು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿಕೊಂಡು ಇದಕ್ಕೆ ಈ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಈ SCDCC ಬ್ಯಾಂಕಿಗೆ ಭದ್ರ ಬುನಾದಿಯನ್ನು ಹಾಕಿ ಇವತ್ತು ಅವರು ಅಧಿಕಾರ ವಹಿಸಿಕೊಂಡಂಥ 84ರ ಸಂದರ್ಭ, ಇವತ್ತು 2024ರ ಸಂದರ್ಭ. ಯಾವ ರೀತಿ ಬ್ಯಾಂಕ್ ಬೆಳೆದಿದೆ ಅನ್ನೋದನ್ನು ನಾವು ಯಾರು ಹೇಳಬೇಕಾಗಿಲ್ಲ. ಬಹುಶಃ ಇಲ್ಲಿ ನೀವೆಲ್ಲ ತಿಳಿದವರೇ ಸಹಕಾರಿಗಳೇ ಇದ್ದೀರಿ. ನಾನು ರಾಜೇಂದ್ರ ಕುಮಾರ್ನ ವಿಷಯವಾಗಿ ಇಲ್ಲಿ ಮಾತಾಡಿದರೆ ಖಂಡಿತ ಉತ್ಪ್ರೇಕ್ಷೆ ಆಗ್ಬೋದು. ಯಾಕೆಂತ ಹೇಳಿದರೆ ನನ್ನೆಲ್ಲರಿಗಿಂತ ನೀವೆಲ್ಲ ಸಹಕಾರಿ ರಂಗದಲ್ಲಿ ಅವರ ಜೊತೆ ಕೆಲಸ ಮಾಡಿ ಅವರನ್ನು ಎಲ್ಲ ರೀತಿಯಲ್ಲಿ ಬಲ್ಲವರು. ಈ ಒಂದು ಸಹಕಾರಿ ರಂಗವನ್ನು ಇಷ್ಟೊಂದು ಉತ್ತುಂಗಕ್ಕೆ ಏರಿಸಿ ನಮ್ಮ ಜಿಲ್ಲೆಗೆ ಈ ಒಂದು ಸಹಕಾರಿ ರಂಗದಲ್ಲಿ ದೊಡ್ಡ ಹೆಸರನ್ನು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಂದರ್ಭ ನಾನು ಅವರಿಗೆ ಅಭಿನಂದಿಸುವುದಿಷ್ಟೇ. ಇನ್ನು ಈ ಒಂದು SCDCC ಬ್ಯಾಂಕಿನ ಇತಿಹಾಸ ನೀವೇನು ನಿರ್ಮಿಸಿದ್ದೀರಿ, ಈ ಒಂದು ಬ್ಯಾಂಕ್ ಏನು ಬಲಿಷ್ಠವಾಗಿದೆ, ಇನ್ನು ಈ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಿಸಿ ಸಹಕಾರಿ ರಂಗದ ಎಲ್ಲರಿಗೂ ಇದರಿಂದ ಬಹಳಷ್ಟು ಉಪಯೋಗಿ ಆಗುವಂತೆ ನೀವು ಇಷ್ಟರವರೆಗೆ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದೀರಾ, ಇನ್ನಷ್ಟು ನಿಮಗೆ ಸೇವೆ ಸಲ್ಲಿಸುವ ಶಕ್ತಿ, ಆಯುರಾರೋಗ್ಯವನ್ನು ಭಗವಂತ ಕರುಣಿಸಲಿ ಎಂದು ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನ ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಚಿತ್ರದ ಮಾಜಿ ಶಾಸಕರು ಕೂಡ ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಅಭಯ್ ಚಂದ್ರ ಜೈನ್ ಅವರು ಶುಭ. ರಾಜೇಂದ್ರ ಕುಮಾರರು ಅವಿರತವಾಗಿ 7ನೇ ಬಾರಿಗೆ ಅಧಿಕಾರ ವಹಿಸುವಂಥ ಸಂದರ್ಭದಲ್ಲಿ 3.5 ಕೋಟಿ ರೂಪಾಯಿ ವ್ಯವಹಾರ ಇದ್ದದನ್ನು 13,000 ಕೋಟಿಗೆ ಕೊಂಡೋಗಿ ಮುಟ್ಟಿಸುವಂಥ ಕೆಲಸ MN ರಾಜೇಂದ್ರ ಕುಮಾರ್ ಮಾಡಿ ತೋರಿಸಿದ್ದಾರೆ. ಇದು ಅವರ ಕಾರ್ಯದಕ್ಷತೆಗೆ ಒಂದು ಕೈಗನ್ನಡಿ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕನ್ನು ಅತಿ ಎತ್ತರಕ್ಕೆ ಕೊಂಡು ಹೋದಂಥ ಕೀರ್ತಿ MN ರಾಜೇಂದ್ರ ಕುಮಾರ್ಗೆ ಸಲ್ಲುತ್ತದೆ ಎಂಬುದನ್ನು ಹೇಳುತ್ತಾ ಅವರಿಗೆ ಇನ್ನೂ ಕೂಡ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಯಾಕೆಂದರೆ ರೈತಾಪಿ ಜನರ ಒಂದು ಆಶಾ ಕಿರಣ ಅಂದರೆ SCDCC ಬ್ಯಾಂಕ್. ಈ ಬ್ಯಾಂಕ್ ಸಹಕಾರಿ ಬ್ಯಾಂಕಿನ ಮುಖಾಂತರ ನಮ್ಮ ಹಳ್ಳಿಯ ರೈತರಿಗೆ ಇವತ್ತು ಶಕ್ತಿ ತುಂಬುವಂಥ ಕೆಲಸ ಕೂಡ ಆಗ್ತಾ ಇದೆ. ರೈತ ಸ್ವಾವಲಂಬಿಯಾಗಿ ಇವತ್ತು ಕೃಷಿ ಮಾಡುವಂಥ ಕೆಲಸ, ಅದರೊಡನೆ ಅವರ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ ಇವತ್ತು ಆಗ್ತಾ ಇದೆ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂದರೆ ನಾವು ತುಳುನಾಡಿನ ಜನ, ಈ ಊರು ನಮ್ಮನ ಜಿಲ್ಲೆಡೆ ತುಂಬದ ಕಾಲಡು ಪೊಲಿ ಮನ್ಪುನ ವ್ಯವಸ್ಥೆ ಇದ್ದನು. ಒಂಜಿ ಮುಡಿ ಅರಿಕೆ ಮೂಜಿ ಒಂಜಿ ಕಳಸಾರಿ ಒಂಜಿ ಮುಡಿ ಅರಿಕೆ ಒಂಜಿ ಕಳಸಾರಿ ಪೊಲಿ ಕೊಡ್ಪುನಂಚಿನ ಕಾಲ. ಅಂದರೆ 33% ಇಂಟ್ರೆಸ್ಟ್ ಕೊಡುವಂಥ ಕಾಲ ಇತ್ತು. ಇವತ್ತು ಹಾಗೆಲ್ಲ, ಇವತ್ತು DCC ಬ್ಯಾಂಕಿನ ಮುಖಾಂತರ ನಮಗೆ ಕನಿಷ್ಠ ದರದಲ್ಲಿ ಬಡ್ಡಿಯಲ್ಲಿ ಸಾಲ ಸಿಗ್ತದೆ. ಸರ್ಕಾರದ ಬೇರೆ ಬೇರೆ ಸ್ಕೀಮ್ ಇವತ್ತು 3 ಲಕ್ಷದವರೆಗೆ 0% ಕರ್ನಾಟಕ ಸರ್ಕಾರದ ಸಹಾಯದಿಂದ ರೈತಾಪಿ ಜನರಿಗೆ ಸಹಾಯ ಆಗುವಂಥ ವ್ಯವಸ್ಥೆ ಇದೆ. ಇದೆಲ್ಲ DCC ಬ್ಯಾಂಕಿನ ಮುಖಾಂತರ ಈ ಜಿಲ್ಲೆಯಲ್ಲಿ ಕಾರ್ಯಗತ ಆಗುವುದು ನಮಗೆಲ್ಲ ಸಂತಸ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖಿಸಿಕೊಂಡು MN ರಾಜೇಂದ್ರ ಕುಮಾರ್ರ ಯಶಸ್ಸಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಅಭಯ್ ಚಂದ್ರ ಜೈನ್ ಸರ್ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿದ ಕಾರ್ಯಕ್ರಮದ ಮುಂದೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್, ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ರಾಜಕೀಯದ ಪರಂಪರೆಯಲ್ಲಿ ಸಚ್ಚಾರಿತ್ರ್ಯದ ರಾಜಕಾರಣದ ಮೂಲಕ ಬೆಳಗಿ ಬಂದಂಥ ಶಾಸಕರಾದಂತಹ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರನ್ನ ಗೌರವದಿಂದ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಐಕಳ ದೇವಿ ಪ್ರಸಾದಿಗಳಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಸಮಾಜ ಸೇವೆಯ ಹರಿಕಾರರು ಕೂಡ ಆಗಿರತಕ್ಕಂಥ ಶ್ರೀ ಐಕಳ ಹರೀಶ್ ಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, SCDCC ಬ್ಯಾಂಕಿನ 7ನೇ ಬಾರಿಗೆ
ಚೇರ್ಮನ್ ಆಗಿ ಅವಿರೋಧ ಆಯ್ಕೆಯಾದವರು. ಅದಲ್ಲದೆ ತಮ್ಮ ಜೀವನದ 75 ವರ್ಷದ ಈ ಒಂದು ಆಚರಣೆ, ಜಂಟಿ ಆಚರಣೆ, ಒಂದು SCDC ಬ್ಯಾಂಕಿನ 7ನೇ ಬಾರಿಗೆ ಅವಿರೋಧ ಆಯ್ಕೆಯಾದಕ್ಕೆ ಅಭಿನಂದನೆ. ಮತ್ತೊಂದು ಹುಟ್ಟುಹಬ್ಬದ ಶುಭಾಶಯ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸಭಾಪತಿಗಳಾದ UT ಖಾದರ್ ಇದ್ದಾರೆ. UT ಖಾದರ್ ಅವರು ನನಗೆ ತುಂಬ ಸಂತೋಷ ಆಗ್ತದೆ. ನುಡಿದಂತೆ ನಡೆಯುವಂಥ ಒಂದು ಅಧಿಕಾರ ಇರುವಾಗ ಅಧಿಕಾರ ಸಮಯದಲ್ಲಿ ಜನರಿಗೆ ಸ್ಪಂದನೆ ಕೊಟ್ಟು ಜನಮಾನಸದಲ್ಲಿ ಉಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಜಾಗತಿಕ ಬಣ್ಣ ಸಂಘ ಒಕ್ಕೂಟಕ್ಕೂ ಅವರ ಉಪಕಾರ ನಾವು ಮರೆಯಲಿಕ್ಕಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅದಲ್ಲದೆ ನಮ್ಮ ಮಾಜಿ ಸಚಿವರು ಅಭಯ ಚಂದ್ರ ಜೈನರು ಅವರು ಕೂಡ ಹಾಗೆ ಅಧಿಕಾರಿ ಇರುವಾಗ ಜನರೊಟ್ಟಿಗೆ ಸ್ಪಂದನೆ ಇಟ್ಟು ಈಗಲೂ ಅಧಿಕಾರ ಇಲ್ಲದಿದ್ದರೂ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ನಮ್ಮ MLC ಹರೀಶ್ ಕುಮಾರ್ ಅವರಿದ್ದಾರೆ. ಅವರು ಕಾಂಗ್ರೆಸ್ನ ನಾಯಕರಾಗಿ ಜನರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಾಧ್ಯಕ್ಷರಿದ್ದಾರೆ, ಎಲ್ಲ ಡೈರೆಕ್ಟರ್ಸ್ ಇದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಬಂದಿರುವ ಸಹಕಾರಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳಿಗೆ, ಡೈರೆಕ್ಟರ್ಸ್ನವರಿಗೆ ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ವಂದನೆ ಸಲ್ಲಿಸ್ತೇನೆ. ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ರಾಜೇಂದ್ರ ಕುಮಾರ್ ಅವರ ಪ್ರತಿ ಫಂಕ್ಷನ್ಗೆ ನಮಗೆ ಒಂದು ಪ್ರೀತಿಪೂರ್ವಕವಾದ ಗೌರವದ ಒಂದು ಆಮಂತ್ರಣ ಇದೆ. ಅದರಲ್ಲಿ ಭಾಗವಹಿಸೋದಂದರೆ ಸಂತೋಷ. ನಾವು ಮುಂಬೈಯಲ್ಲಿದ್ದರೂ ನಾವು ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತೇವೆ ಅವ್ರು ಕರೆದಾಗ. ಇವತ್ತು ಜಾಗತಿಕ ಬಣ್ಣ ಸಂಘ ಒಕ್ಕೂಟಕ್ಕೆ ಬೇರೆ ಸಮಾಜದಿಂದ ಒಂದು ದಾನ ಕೊಟ್ಟಂಥ ಒಂದು ದಾನಿಗಳಿದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ನಮ್ಮ ಬಂಟರ ಒಟ್ಟಿಗೆ ಒಂದು ಹೈವೇಯಲ್ಲಿ ಹೋಗುವಾಗ ಕನ್ಯಾ ಸದಾಶಿವ ಶೆಟ್ಟಿ ಸಂಕೀರ್ಣದಲ್ಲಿ ಒಂದು ಶಶಿರೇಖ ಆನಂದ್ ಶೆಟ್ಟಿ ಒಂದು ಬಿಲ್ಡಿಂಗ್ ಆಗ್ತಾ ಇದೆ. ಅದರಲ್ಲಿ ನಾವು ದೊಡ್ಡ ಒಂದು ಫ್ಲೆಕ್ಸ್ ಹಾಕಿದರೆ ಬಂಟರ ಒಟ್ಟಿಗೆ ಒಬ್ಬ ಜೈನರು ಇದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ಅದಲ್ಲದೆ ಈ ಮೇಲೆ ಕೂತ್ಕೊಂಡವರು ನಮ್ಮ ದೇವಪ್ರಸಾದ್ ಶೆಟ್ಟರಾಗಲಿ, ಶಶಿಧರ್ ಶೆಟ್ಟರಾಗಲಿ, ಎಲ್ಲ ಬಂಟರ ಸಂಘದ ತುಂಬ ಪ್ರತಿಭಾರೈಕರು ಎಲ್ಲ ನಮ್ಮ ಕಮಿಟಿಯಲ್ಲಿ ಇದ್ದವರು. ಟೋಟಲಿ ಹೇಳುವುದಂದರೆ ನಮ್ಮ ಬಂಟರ ಸಂಘಕ್ಕೆ ಅತಿ ಹತ್ತಿರದ ಒಂದು ಸಂಬಂಧ SCDC ಬ್ಯಾಂಕ್ ಇದೆ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ. ತುಂಬ ಬಂಟರನ್ನು ಬೆಳೆಸಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಬಂಟರನ್ನಿಲ್ಲ, ಅವರು ಎಲ್ಲ ಸಮಾಜದವರನ್ನು ಪ್ರೀತಿ ಮಾಡುವವರು. ರಾಜೇಂದ್ರ ಕುಮಾರ್ ಅಂದರೆ ಎಲ್ಲ ಸಮಾಜದ ಪ್ರೀತಿ ಗಳಿಕೆ ಮಾಡಿದವರು. ಎಲ್ಲ ಸಮಾಜ ಒಟ್ಟು ಕೂಡಿದರೆ ಅದು ಶಕ್ತಿಯುತ ಸಮಾಜ ಆಗ್ತದೆ. ಒಂದು ಸಮಾಜದ ವಿಷಯವಾಗಿ ನಾನು ಮಾತಾಡೋದಿಲ್ಲ. ಆದರೆ ನಾನು ಒಂದೇ ಹೇಳೋದು, ರಾಜೇಂದ್ರ ಕುಮಾರ್ ಋಣ ನಮಗಿದೆ. ಅದಕ್ಕೋಸ್ಕರ ನಾವು ಅವ್ರು ಕರೆದಾಗ ಪ್ರತಿ ಸಂದರ್ಭದಲ್ಲಿ ನಾವು ಹಾಜರಿರ್ತೇವೆ. ಒಳ್ಳೆಯ ಕಾರ್ಯಕ್ರಮ, ದೇವರು ಎಲ್ಲರಿಗೂ ಒಳ್ಳೆಯ ಮಾಡಲಿ. 75 ವರ್ಷ ತುಂಬಿದಂಥ ರಾಜೇಂದ್ರ ಕುಮಾರ್ ಸತಾಯುಷವಾಗಿ ಲಕ್ಷಗಟ್ಟಲೆ ಜನರಿಗೆ ಆಶ್ರಯ ಆಗಲಿ. ನಾನು ಹೇಳೋದು, ಇದ್ದವರು ಇಲ್ಲದವರ ಕೆಲಸ ಮಾಡುವಂಥ, ಸಮಾಜ ಸೇವೆ ಮಾಡುವಂಥ ಶಕ್ತಿ ಬರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಮಧ್ಯೆ ಕೂಡ ಆಗಮಿಸಿದವರು ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಮೂಲಕ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ದಯಮಾಡಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತನಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಮತ್ತೆ 7ನೇ ಬಾರಿಗೆ ಆಯ್ಕೆಯಾಗಿರುವಂಥ ಸನ್ಮಾನ್ಯ ನಮ್ಮಲ್ಲಿ ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷವಾಗ್ತಿದೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಯಾವುದೊಂದು ಸಹಕಾರಿ ಕ್ಷೇತ್ರದ ಬ್ಯಾಂಕಿನಲ್ಲಿ 7ನೇ ಬಾರಿಗೆ ಒಬ್ಬ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ಐಕ್ಯ ಆಗಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಇದು ಇತಿಹಾಸದಲ್ಲಿ ಬರೆದಿಟ್ಟಂಥ ಒಂದು ಇಲೆಕ್ಷನ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮಗೆ ಇಲ್ಲಿ ಇದು ರಾಜೇಂದ್ರ ಕುಮಾರ್ ಅವರು ಇವತ್ತು ನೂತನವಾಗಿ ಆಯ್ಕೆ ಆಗಿದ್ದಾರೆ ಅಂತ ಎನಿಸ್ಬೋದು. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಾದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅಂತ ಹೇಳ್ಬೋದು, ಮಂಗಳೂರಿಗೆ ಹೆಸರು ಬರುವಂಥ ಕೆಲಸ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತಿನ ರಾಜಕೀಯದ ಜಂಜಾಟದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದ ಹಲವಾರು ಕೆಲಸ ಕಾರ್ಯಗಳಲ್ಲಿ
ಎಲ್ಲ ಕೂಡ ಮೈಗೂಡಿಸಿಕೊಂಡು ಎಲ್ಲರ ವಿಶ್ವಾಸವನ್ನು ಏನು ಸತತವಾಗಿ 30 ವರ್ಷಕ್ಕಿಂತ ಅಧಿಕ ಪಡಿಬೇಕಾದ್ರೆ ಅದು ದೇವರು ನಿಮ್ಮ ಮೇಲೆ ವಿಶೇಷದ ಆಶೀರ್ವಾದ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಅಷ್ಟು ಸುಲಭದಲ್ಲಿ ಆಗೊಂದು ವಿಚಾರ ಇರೋದು ಅಲ್ಲ. ಆದ ಕಾರಣ ಇಷ್ಟೆಲ್ಲರೂ ಕೂಡ ಎಲ್ಲರ ಆ ಒಂದು ಸಮಾಧಾನದಲ್ಲಿ ಮತ್ತು ಎಲ್ಲರಿಗೆ ಯಶಸ್ವಿ ರೀತಿಯಲ್ಲಿ ಅದರ ಜೊತೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ನಮ್ಮ ಕೆಲಸದ ನಿರ್ವಹಣೆ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವಂಥ ತಳಮಟ್ಟದಲ್ಲಿರುವಂಥ, ಯಾಕೆ ಪ್ಯಾಕ್ ಸೊಸೈಟಿಯಿಂದ ಹಿಡಿದು ದೊಡ್ಡ ಮಟ್ಟದ ಸಹಕಾರಿ ಬ್ಯಾಂಕಿನಲ್ಲಿ ಎಲ್ಲ ಕೆಲಸ ಮಾಡುವವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಮರ್ಥವಾಗಿ ಅದನ್ನು ಎದುರಿಸ್ತಾರೆ, ನಿಭಾಯಿಸ್ತಾರೆ ಎಂಬ ಆತ್ಮವಿಶ್ವಾಸ ನೀವು ಕೊಟ್ಟದ್ದೇ ನಿಮ್ಮ ವಿಜಯದ ಒಂದು ಮುಖ್ಯ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಅತ್ಯುತ್ತಮವಾದ ಬ್ಯಾಂಕ್ ಆಗಿ ಇವತ್ತು ಪರಿವರ್ತನೆ ಹೆಸರು ಪಡೆದು ಕೂಡ ನಮಗೆಲ್ಲರಿಗೂ ಕೂಡ ಗೌರವ ತರುವಂಥ ವಿಚಾರ ಇವತ್ತಾಗಿದೆ. ಇಷ್ಟ ವರ್ಷದಲ್ಲಿ 30 ವರ್ಷದಲ್ಲಿ ತಮ್ಮ ವಿಶೇಷವಾದ ನೇತೃತ್ವದ ಮುಖಾಂತರ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಸಹಕಾರಿ ಕ್ಷೇತ್ರದ ಅದರದ ಗೌರವ ಸಿಕ್ಕಿದೆ. ಇನ್ನು ಈ ವರ್ಷ ಅದಕ್ಕಿನ್ನತ ಮಟ್ಟದ ಆ ಬೇರೆ ಬೇರೆ ಕೆಲಸ ಕಾರ್ಯರಾಗಿಕೊಂಡು ಎಲ್ಲರಿಗೂ ಕೂಡ ಮಾದರಿಯಾಗುವಂಥ ಕಾರ್ಯಕ್ರಮ ಬಹುಶಃ ನಿಮ್ಮ ಬ್ಯಾಂಕಿನಿಂದ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ಒಂದು ಉದ್ದೇಶನಿಟ್ಟು ಅವತ್ತಿನ ಕಾಲದಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯಿತಾ ಆ ಎಲ್ಲ ಉದ್ದೇಶ ಮತ್ತು ಅದು ಅವತ್ತಿನ ಕನಸನ್ನು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅದನ್ನು ಅನುಷ್ಠಾನ ಮಾಡಿ ಸರ್ಕಾರದ ವಿವಿಧ ಸವಲತ್ತನ್ನು ಕೂಡ ಜನಸಾಮಾನ್ಯ ಕಾಲುಬುಡಕ್ಕೆ ಮುಟ್ಟಿಸ್ತದೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ನಾನು ಇವತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಆ ಒಂದು ಅಭಿನಂದನೆ ಸಮಾರಂಭಕ್ಕೆ ಒಂದು ಸನ್ಮಿತ್ರರಾಗಿ ಮತ್ತು ಬಹುಶಃ ಸಭಾಧ್ಯಕ್ಷನಾಗಿ ನಾನು ಇವತ್ತು ಬಂದಿದ್ದೇನೆ. ಅದಕ್ಕಿಂತಲೇ ಹೆಚ್ಚೇಕಂತ ಹೇಳಿದರೆ ನನ್ನ ತಂದೆ ಕೂಡ ಸಹಕಾರಿ ಬ್ಯಾಂಕಿನಲ್ಲಿ ಇವತ್ತು ಡೈರೆಕ್ಟ್ ಆಗಿದ್ದರು. ಅದರ ಜೊತೆಯಲ್ಲಿ ನಾನು ಸಣ್ಣದಿಂದಲೇ ಬಹುಶಃ ನಾನು ಸಹಕಾರಿ ಕ್ಷೇತ್ರ ಇಲ್ಲದೇ ಕೂಡ SDCC ಬ್ಯಾಂಕ್ ನಮಗೆ ವಿಶೇಷವಾದ ಒಂದು ಭಾಳ ಹತ್ತಿರವಾದ ಒಂದು ಸಂಸ್ಥೆ. ನಾನು ಸಣ್ಣದಿರುವಾಗ ಮನೆಯಲ್ಲಿ ಬಂಟ್ವಾಳ ನಾರಾಯಣ ನಾಯಕರು ಮತ್ತು ಉಡುಪಿಯ ಶಂಭೂಷಣ್ ನನಗೆ ಸಣ್ಣದಿದ್ದೆ ಆಗ ನೆನಪಿದ್ದೆ ಕೆಲವು ಹೆಸರು ಇವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವಾಗಲೂ SIDC ಬ್ಯಾಂಕ್ ಬಗ್ಗೆ ಚರ್ಚೆ. ತಂದೆ ತಂದೆ ಒಮ್ಮೆ ಶಾಸಕರಾಗಿ ಮತ್ತು 16 ವರ್ಷ ಶಾಸಕರಾಗಿರಲಿಲ್ಲ. ಆಗ ಬಹುಶಃ ಏನಾದರೂ ಅಗತ್ಯವಿದ್ದದ್ದು ಹೋಗಲಿಕ್ಕೆ ಬಂದಿದ್ದರೆ ಅದು DCC ಬ್ಯಾಂಕಿನ ಕೂಡ ವೆಹಿಕಲ್ ಕಳಿಸ್ತಿದ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಾದರೂ ಮಿತ್ರರು ಬಂದಾಗ ಇಲ್ಲಿ DC ಗೆಸ್ಟ್ ಹೌಸಲ್ಲಿ ಅವ್ರಿಗೆ ಕೂಡ ಅವಕಾಶ ಇವತ್ತು ಮಾಡಿ ಕೊಡುವಂಥ ವಿಚಾರ ಇವತ್ತು ಕೂಡ ಇತ್ತು. ಅಷ್ಟು ಮಾತ್ರ ಅಲ್ಲ, ತಂದೆಯವರು ಅಪೆಕ್ಸ್ ಬ್ಯಾಂಕಿನ ಒಮ್ಮೆ ಡೈರೆಕ್ಟರ್ ಆಗಿದ್ದು. ಅದರ ನಂತರ ಒಮ್ಮೆದು ಹೋಯಿತು ಇದು ಬದಲಾವಣೆ ಆದಾಗ. ಆಗ ರಾಜೇಂದ್ರ ಕುಮಾರ್ ಮುಂದೆ ನಿಂತು ಮತ್ತೆ ತಂದೆಯವರ ಹೆಸರನ್ನೇ ಕಳಿಸಿ ಮತ್ತೆ ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟ್ ಮಾಡಿದ್ದು ಕೂಡ ಅದು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಧರ್ಮದ ಮುಖ್ಯ ಸಂದೇಶ ಅಂತ ಹೇಳಿದರೆ ನಿಮಗೆ ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದರೂ ಕೂಡ ಜೀವನ ಪೂರ್ತಿ ಅದನ್ನು ಮರಿಬಾರ್ದಂತೇಳಿ ಸರ್ವಧರ್ಮದ ಸಂದೇಶವಾಗಿದೆ. ಆದಾಗ ಈ ಎಲ್ಲ ಅವತ್ತಿನ ಕಾಲದಲ್ಲಿ ತದನಂತರ ಮತ್ತೆ ತಂದೆ ಶಾಸಕರಾದರು. ಆ ಕಾಲಘಟ್ಟದಲ್ಲಿ ಯಾವಾಗ ಮಾಜಿ ಶಾಸಕರಾಗಿ ಅಧಿಕಾರ ಇಲ್ಲ, ಆಗ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಂಡು ಬಹುಶಃ ಅವತ್ತು ಕೊಟ್ಟಂಥ ಸಹಕಾರವೇ ಇವತ್ತು ನಮಗೆ ರಾಜೇಂದ್ರ ಕುಮಾರ್ ಮೇಲಿರುವ ಅತ್ಯಂತ ಪ್ರೀತಿ, ವಿಶ್ವಾಸ ಮತ್ತು ಸೋದರತೆ ಭಾವನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಅವರನ್ನು ಅಭಿನಂದಿಸಿಕೊಂಡು ಅದರ ಜೊತೆ ನೀವೆಲ್ಲರೂ ಕೂಡ ಬೇರೆ ಬೇರೆ ಬ್ಯಾಂಕಿನ ಅಧ್ಯಕ್ಷರಿದ್ದೀರಿ, ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಇದ್ದೀರಿ, ನಿಮ್ಮೆಲ್ಲರೂ ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನ ಹೋಗಬೇಕಾದರೆ ಅದು ನೀವೆಲ್ಲರೂ ಕೂಡ ಅದಕ್ಕೆ ಒಂದು ಕಾರಣಕರ್ತ, ನೀವೆಲ್ಲರೂ ಕೂಡ ಒಂದು ಭಾಗ ಅಂತ ಹೇಳಿಕೊಂಡು ನಿಮ್ಮನ್ನೆಲ್ಲ ನಾನು ಇವತ್ತು ಅಭಿನಂದಿಸಿ ಈ ಒಂದು ಒಗ್ಗಟ್ಟಿನ ಸಂಕೇತ ಯಾವಾಗಲೂ ಕೂಡ ನೇತೃತ್ವ ಸನ್ಮಾನ್ಯ ನಮ್ಮ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮುಂದೆ ಬರುವಂಥ ಅವಕಾಶತ್ತಾಗಲಿ, ಈ ಸರ್ಕಾರ ಮಟ್ಟದಲ್ಲಿ ನಿಮ್ಮ ಸಂಸ್ಥೆಗೆ ಯಾವುದೇ ಒಂದು ಸಹಕಾರ ಬೇಕಿದ್ದರೂ ಕೂಡ ನಾವೆಲ್ಲರೂ ಕೂಡ ಜೊತೆ ನಿಂತುಕೊಂಡು ನಮ್ಮಿಂದ ಆಗುವಂಥ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಈ ಸಹಕಾರಿ ಕ್ಷೇತ್ರದಿಂದ ಸ್ಥಳಮಟ್ಟದ ಮತ್ತು ಸಣ್ಣದ ಜನಸಾಮಾನ್ಯ ಯಾರಿದ್ದಾರ ಅವರಿಗೆ ಮತ್ತು ಯುವಕರು ಯಾರಿದ್ದಾರ ಅವರಿಗೆ ದೊಡ್ಡ ಮಟ್ಟ ಅವರ ಕನಸನ್ನು ನನಸು ಮಾಡುವಂಥ ದೊಡ್ಡ ಮಟ್ಟದ ಒಂದು ಆಶ್ರಯ ಕೇಂದ್ರ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನಾನು ಸಂದೇಶ ಸಲ್ಲಿಸಿಕೊಂಡು ನಾನು ಬಹುಶಃ ಇನ್ನೊಂದು ಉದಾಹರಣೆ ಕೊಡಲಿಕ್ಕೆ ಹೇಳ್ತೇನೆ. ಕಣಚೂರು ಅವರೊಬ್ಬ ಒಂದು ಬ್ಯಾಂಕ್ ಯಾವ ರೀತಿ ಒಂದು ಸಹಾಯ ಮಾಡಲಿಕ್ಕೆ ಸಾಧ್ಯ, ಒಂದು ಸಮಾಜಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿದರೆ ನಾನು ಯಾವಾಗಲೂ ಒಂದು ಉದಾಹರಣೆ ಕಣಚೂರನ್ನು ಹೇಳ್ತಾ ಇದ್ದೆ. ಅವ್ರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ಮೇಲೆ ಆಸಕ್ತಿನ ಪ್ರಾರಂಭ ಮಾಡಿದಾಗ ಅವರು ಎಲ್ಲಿದ್ದು ಮುಂಚೆ ಬ್ಯಾಂಕ್ ಅಕೌಂಟ್ ಇದ್ದರು, ಅವರು ಕೂಡ ಆ ವಿಶ್ವಾಸದಿಂದ ಕೊಡಲಿಕ್ಕೆ ಆಗಲಿಲ್ಲ. ಆಗ ಮುಂದೆ ನಿಂತು ಕೊಟ್ಟದೇ SCD ಸಹಕಾರಿ ಸಂಸ್ಥೆ ಇವತ್ತು ಸಹಾಯ ಮಾಡಿದ್ದು. ಅವತ್ತು ಮಾಡಿದ್ದು ಅವರಿಗೆ ಮಾತ್ರ ಅಲ್ಲ, ಇವತ್ತು ಅಲ್ಲಿ ಕೆಲಸ ನಿರ್ವಹಿಸುವಂಥ 5,000 ಕುಟುಂಬಗಳಿಗೆ ಆಸರೆಯಾಗಿ ಇವತ್ತು ಪರೋಕ್ಷವಾಗಿ ಸಹಕಾರ ಮಾಡೋ ಕೆಲಸ ಇವತ್ತು ಆಗಿದೆ.
ಒಂದು ಸಂಸ್ಥೆ ಮೇಲೆ ಬಂದಾಗ ಸಂಸ್ಥೆ ಮಾಲೀಕರಿಗೆ ಮಾತ್ರ ಪ್ರಯೋಜನ ಇಲ್ಲ, ಅಲ್ಲಿ ಕೆಲಸ ನೀಡುವ ಸಾವಿರಾರು ಮಂದಿಗಳದ್ದು ಪ್ರಯೋಜನ ಇವತ್ತು ಆಗ್ತದೆ. ಅದಕ್ಕಾಗಿ ಎಲ್ಲರಿಗೆ ಒಂದೊಂದು ಸಂಸ್ಥೆಗೆ ನಾವು ಬಲಿಷ್ಠ ಅದಕ್ಕೆ ಸಹಕಾರ ಕೊಟ್ಟಾಗ ಅದರ ಮುಖ ಪರೋಕ್ಷವಾಗದ್ದು ಸಮಾಜಕ್ಕೆ ಸಿಕ್ಕುವಂಥ ಅವಕಾಶ ಆಗ್ತದೆ. ಅವತ್ತು ತಾವು ಕೊಟ್ಟಂಥ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತು ಸಹಕಾರ ಇವತ್ತು ಆ ಒಂದು ಸಂಸ್ಥೆಯಲ್ಲಿ ಸುಮಾರು 5,000 ಅಧಿಕ ಎಲ್ಲ ಜಾತಿ ಎಲ್ಲ ಮತ ವರ್ಗದ ಜನಸಾಮಾನ್ಯ ಕುಟುಂಬ ಕೆಲಸ ಮಾಡಿಕೊಂಡು ಇಡೀ ಕುಟುಂಬವೇ ಇವತ್ತು ಚೆನ್ನಾಗಿ ಮುಂದೆ ಹೋಗುವಂಥ ಅವಕಾಶ ಇದನ್ನು ಪರೋಕ್ಷವಾಗಿ ಯಾವ ರೀತಿ ಬ್ಯಾಂಕ್ ಮತ್ತು ಸಹಕಾರ ಕ್ಷೇತ್ರ ಸಹಕಾರ ಮಾಡುವುದಂತ ಸ್ಪಷ್ಟವಾದ ಉದಾಹರಣೆ. ಅದಕ್ಕಾಗಿ ಇದಕ್ಕೆಲ್ಲ ಕೂಡ ಸೇರಿಸಿಕೊಂಡು ನಿಮಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರನ್ನು ಎಲ್ಲರ ಪರನ್ನ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಅಮೃತ ಮಹೋತ್ಸವದ ಸಂಭ್ರಮವನ್ನು ಕೂಡ ಕಾಣ್ತಾ ಇರುವಂತಹ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮಾತುಗಳು ಈಗ ನಮ್ಮ ಜೊತೆಗೆ. ಒಂದು ಸಂಸ್ಥೆ ಎಲ್ಲರ ಸಹಕಾರದಿಂದ ಬೆಳೀತದೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರವೇ ಒಂದು ಮಾದರಿಯಾಗಿ ಇಡೀ ಜಿಲ್ಲೆಗೆ ಕಾಣ್ತಾ ಇದೆ. ನಾವೆಲ್ಲೂ ಯಾವುದೇ ಒಬ್ಬ ಸಂಸ್ಥೆಯಲ್ಲಿ ಪ್ರಾಥಮಿಕ ಪತ್ತಿನ ಸಂಸ್ಥೆ ಇರ್ಬೋದು ಅಥವಾ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳು ಇರ್ಬೋದು, ಎಲ್ಲಿಯೂ ರಾಜಕಾರಣವನ್ನು ತರದೆ ರೈತನ ಬಗ್ಗೆ ಚಿಂತನೆಯನ್ನು ಮಾಡಿ ರೈತನಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನೀಡುವಂಥ ಒಂದು ಸಹಕಾರಿ ಜಿಲ್ಲೆ ಇದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಸಣ್ಣ ಉದಾಹರಣೆ ಕೊಡ್ತೇನೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ರೈತ ಆರ್ಥಿಕ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ. ಆದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೈತ ತನಗೆ ಆರ್ಥಿಕ ಸವಲತ್ತು ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಆತ್ಮಹತ್ಯೆ ಮಾಡದಂಥ ಒಂದು ಜಿಲ್ಲೆ ಇದ್ದರೆ ಅದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ರಾಷ್ಟ್ರದ ಚರಿತ್ರೆಯಲ್ಲಿ ಬರೆಯುವಂಥ ಜಿಲ್ಲೆ ನಮ್ಮ ಜಿಲ್ಲೆಗಳಾಗಿದೆ. ಅಂದರೆ ನಾವು ಸದೃಢವಾಗಿದ್ದುಕೊಂಡು ಸರ್ಕಾರದ ಸೇವೆಯನ್ನು ಮಾಡಿಕೊಂಡು, ಅಂದರೆ ಸರ್ಕಾರ ಕೊಡುವಂಥ ನಿಬಡ್ಡಿ ಸಾಲವನ್ನು ರೈತರಿಗೆ ನೇರವಾಗಿ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರಲ್ಲಿ ಲಾಭ ಆಗ್ತದೆ ನಷ್ಟ ಆಗ್ತದೆ ಅನ್ನುವಂಥ ಚಿಂತನೆಯನ್ನು ನಾವು ಮಾಡುವುದು. ಇವತ್ತು 0% 5 ಲಕ್ಷದವರೆಗೆ ಸಾಲವನ್ನು ಸರ್ಕಾರದ ನಿಬಡ್ಡಿ ಸಾಲದ ಯೋಜನೆ ಇದೆ. ಅದನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸ್ತೇವೆ. ಅದೇ ರೀತಿ 3% 15 ಲಕ್ಷದವರೆಗೆ ಕೊಡುವಂಥ ಮಧ್ಯಮಾವಧಿ ಸಾಲ ಇದೆ. ಅದನ್ನು ಸರ್ಕಾರದಿಂದ ನೀಡುವಂಥ ಸವಲತ್ತನ್ನು ಪಡ್ಕೊಂಡು ನಾವು ರೈತರಿಗೆ ನೇರವಾಗಿ ಆ ವ್ಯವಸ್ಥೆಯನ್ನು ತಲುಪಿಸುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಮತ್ತು ಅವನ ಶಕ್ತಿಗೆ ಅನುಗುಣವಾಗಿ ಆ ಸಾಲವನ್ನು ನೀಡುವಂಥ ಒಂದು ಜಿಲ್ಲೆ ರಾಜ್ಯದಲ್ಲಿ ಇದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ವಿಶೇಷವಾದ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನ ಗೌರವ ಇದೆ. ಮಂಗಳೂರಿನಿಂದ ಬಂದಂಥ ಸಹಕಾರಿಗಳು ಅಂತ ಹೇಳಿದರೆ ಆ ರೀತಿಯಾದಂಥ ಗೌರವ ತಾವು ಮಾಡಿರುವಂಥ ಸೇವೆಯಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಾನು ಕೂಡ ಈ ಬ್ಯಾಂಕಿನ ಒಬ್ಬ ಸಿಬ್ಬಂದಿಯಾಗಿ ಭಾಳ ಹಿಂದೆ ಈ ಬ್ಯಾಂಕಿನ ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ದೇನೆ. ಆನಂತರ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಹೋಗಿ ಒಂದು ಅಧಿಕಾರಿಯಾಗಿ ಕೆಲವು ಸಮಯ ಕೆಲಸ ಮಾಡಿದೆ. ಅನಂತರ ಎಲ್ಲವನ್ನು ತ್ಯಜಿಸಿ ಈ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಇಷ್ಟರ ತನಕ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ ಯಾವುದೇ ಪಕ್ಷ ಭೇದವಿಲ್ಲದೆ ನಾನು ಶಿರಬಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ರೈತರ ಸೇವೆ ಮಾಡಲಿಕ್ಕೆ, ಕೃಷಿಕರಿಗೆ ನಾವು ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡುವ ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲೇ ಒಂದು ರೆಕಾರ್ಡ್ ಆಗಿ ಮೂಡಿ ಬಂದಿದೆ. ಯಾಕೆ ಹೇಳಿದರೆ ಈ ರೀತಿಯಾಗಿ ಒಂದು ಅವಿರೋಧವಾಗಿ ಒಂದು ಜಿಲ್ಲಾ ಬ್ಯಾಂಕಿನಲ್ಲಿ ಚುನಾವಣೆ ಇಲ್ಲದೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಆರಿಸುವುದು ಕಷ್ಟದ ಕೆಲಸ. ಅಂಥದ್ರಲ್ಲಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅವಿರೋಧವಾಗಿ ಚುನಾಯಿಸಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಆರಿಸಿಕೊಟ್ಟಿದ್ದೀರಿ. ತಮಗೆಲ್ಲ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸ್ತೇನೆ.
ನಮ್ಮ ಖಾದರ್ ಅವರು ವಿಧಾನಸಭಾ ಅಧ್ಯಕ್ಷರು ಒಂದು ಮಾತು ಹೇಳಿದರು. ಅವರ ತಂದೆಯವರು ಮತ್ತು ನಾವು ಒಟ್ಟಿಗೆ ಈ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದನ್ನು ನೆನಪಿಸುವಂಥ ನೆನಪು ಅವರು ಹೇಳಿದರು. ಹೌದು, ನಾವು ನಿಜವಾಗಿಯೂ ಅವರ ತಂದೆ ಆಗ ಶಾಸಕರಾಗಿ ಇಲ್ಲಿ ಇರುವಾಗ, ನಿರ್ದೇಶಕರಾಗಿರುವಾಗ ಶಾಸಕರಾಗಿದ್ದರು ಉಳ್ಳಾಲದ. ಆನಂತರ ಅವರ ಶಾಸಕತನ ಹೋದಾಗ ಇಲ್ಲಿಂದ ಏನೋ ಒಂದು ಕಾರಣದಿಂದ ಅವರ ಎಪೆಕ್ಸ್ ಬ್ಯಾಂಕಿನಿಂದ ಬರುವಂಥ ನಿರ್ದೇಶಕ ಸ್ಥಾನವನ್ನು ತೆಗೆದ್ರು ಅದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆಗ ನನ್ನ ಮನಸ್ಸಿಗೆ ನೋವಾಯಿತು. ನಮಗೆ ಎಲ್ಲ ಮಾರ್ಗದರ್ಶನ ನೀಡ್ತಿದ್ರು. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅತ್ಯಂತ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಬ್ಬ ಶಾಸಕರಾಗಿದ್ದರು UT ಫರೀದ್ರು ಅವರು. ಅವರನ್ನು ಪುನಃ ನಮ್ಮ ಬ್ಯಾಂಕಿಗೆ ನಿರ್ದೇಶಕರನ್ನಾಗಿ ಮಾಡಿಕೊಂಡು ನಾನು ನಮ್ಮ ಜೊತೆ ನಮಗೆ ಮಾರ್ಗದರ್ಶನ ಮಾಡಿಸುವಂಥ ಕೆಲಸವನ್ನು ಅವರಿಂದ ಮಾಡಿಸಿದ್ದೆ. ಹೀಗೆಲ್ಲ ಆದ್ದರಿಂದ ಹಿರಿಯರೆಲ್ಲರೂ ನಮಗೆ ಮಾರ್ಗದರ್ಶನ ಮಾಡಿದ್ರಿಂದ ಮೊಳಹಳ್ಳಿ ಶಿವರಾಯರು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಾಕಿದಂಥ ಸಹಕಾರಿ ಬೀಜ ಅತ್ಯಂತ ಸದೃಢವಾಗಿದ್ದರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಅತ್ಯಂತ ಯಶಸ್ವಿಯಾಗಿ ಬೆಳೆದಿದೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇವತ್ತು ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದು ನಮ್ಮನ್ನು ವಧಿಸ್ತಾ ಇದ್ದೀರಿ. ಹೀಗಾಗಿಯೂ ಇದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಎಲ್ಲ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಈ ಸಂಸ್ಥೆ ನಡೆಸ್ತದೆ. ಎಲ್ಲರನ್ನೂ ಸಮಾನವಾಗಿ ಕಾಣ್ತೇವೆ. ಯಾವುದೇ ರಾಜಕೀಯ ತರದೆ ನಾವು ಈ ಸಂಸ್ಥೆಗಳನ್ನು ಸಹಕಾರಿ ಕ್ಷೇತ್ರವನ್ನು ಬೆಳೆಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. SCDCC ಬ್ಯಾಂಕ್ನ ಯಶಸ್ಸಿನ ಯಶೋಗಾಥೆಯನ್ನು ಬರೆದಂತಹ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಅಭಿನಂದಿಸಿದೆ. ಅವರಿಗೆ ಸಲ್ಲಿಸಿಕೊಂಡು ಈಗ ಜನ್ಮದಿನಾಚರಣೆ ಈ ವೇದಿಕೆಯಲ್ಲಿ ಆರಂಭವನ್ನ ಕಾಣಲಿಕ್ಕಿದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರು, ವಿಶೇಷವಾಗಿ ನಮ್ಮ ಗಳಲ್ಲೂ ಕೂಡ SCDCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದುಕೊಂಡು ಬ್ಯಾಂಕಿನ ಸದಾ ಯಶಸ್ಸಿನ ಅಲೆಯಲ್ಲಿ ಕರ್ಕೊಂಡು ಬಂದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಬ್ಯಾಂಕ್ನ ಎಲ್ಲ ನಿರ್ದೇಶಕರುಗಳು, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರು, ವಿಶೇಷವಾಗಿ ನಮ್ಮ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು, ಹಾಗೆ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ ಹರೀಶ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ, ಹಾಗೆ ಮಾಜಿ ಸಚಿವರಾದ ಶ್ರೀ K ಅಭಯಚಂದ್ರ ಜೈನ್ ಅವರು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಐಕಳ ಹರೀಶ್ ಶೆಟ್ಟಿಯವರು ಈ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಸಲ್ಲಿಸಿಕೊಂಡು SCDCC ಬ್ಯಾಂಕ್ ಇನ್ನಷ್ಟು ಯಶಸ್ಸಿನ ಹೊಸ ಪರ್ವವನ್ನ ಕಾಣಲಿ ಅನ್ನುವಂತಹ ಒಂದು ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದಾರೆ. ಬ್ಯಾಂಕ್ನ ಎಲ್ಲ ನಿರ್ದೇಶಕರುಗಳು ಈ ಸಂದರ್ಭದಲ್ಲಿ ಬೆಳ್ಳಿಯ ಗದೆಯನ್ನು ನೀಡುವುದರ ಮೂಲಕ ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿ ಪ್ರೀತಿಪೂರ್ವಕವಾಗಿ ಸಲ್ಲಿಸಿಕೊಂಡು ಬ್ಯಾಂಕ್ನ ಎಲ್ಲ ವಂದನೆಯನ್ನ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಗಂಟು ಸಲ್ಲಿಸ್ತಾ ಇದ್ದಾರೆ. ಈಗ 75ರ ಸಂಭ್ರಮದ ಹುಟ್ಟುಹಬ್ಬದ ಆಚರಣೆಯನ್ನ ಇದೇ ವೇದಿಕೆಯಲ್ಲಿ ನಿಮ್ಮೆಲ್ಲರ ಜನ್ಮದಿನದ ಸಂಭ್ರಮಾಚರಣೆ ಈಗ ವೇದಿಕೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮವನ್ನ ಕೇಕ್ ಕತ್ತರಿಸೋದ್ರ ಮೂಲಕ ಆಚರಿಸಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಅಭಿನಂದನೆಯ ಆಶೀರ್ವಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮೇಲೆ ಬರಲಿ ಅಂತ ಹೇಳ್ತಾ ಜನ್ಮದಿನದ ಸಂಭ್ರಮಾಚರಣೆ. ಎಲ್ಲ ಸಹಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರ್ ಅವರು